ತನ್ನ ಬಗಲಲ್ಲಿ 2 ಪುಟ್ಟ ಕಂದಮ್ಮಗಳೊಂದಿಗೆ ದಯನೀಯ ಸ್ಥಿತಿಯಲ್ಲಿ ಕುಳಿತಿರುವ ಈ ಯುವತಿ ಸಲ್ಮಾ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರದವರು. ಮನೆಯವರೇನು ಸಲ್ಮಾಗೆ ಮದುವೆ ಮಾಡಿಕೊಟ್ಟಿದ್ರು. ಆದರೆ ವಿಧಿ ನೋಡಿ 2 ಮಕ್ಕಳಾದ ಬಳಿಕ ಗಂಡನು ಇವರನ್ನ ತಿರುಗಿ ನೋಡದ ಪರಿಸ್ಥಿತಿ. ಈ ಕುಟುಂಬ ದಯನೀಯ ಸ್ಥಿತಿಯಲ್ಲಿದ್ದು ದಾನಿಗಳ ನಿರೀಕ್ಷೆಯಲ್ಲಿದ್ದಾರೆ. ಈ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ತನ್ನ ಪುಟ್ಟ ಕಂದಮ್ಮಗಳನ್ನ ಸಾಕಲೆಂದು ಕಳೆದ ಹಲವು ವರ್ಷಗಳಿಂದ ಮಂಗಳೂರಿನ ವಿವಿಧೆಡೆ ಹಿಫ್ಲುಲ್ ಕುರಾನ್ ಸ್ಕೂಲ್ಗಳಲ್ಲಿ ಪುಟ್ಟ ಮಕ್ಕಳಿಗೆ ಕುರಾನ್ ಹೇಳಿಕೊಡ್ತಾ ಜೀವನ ಸಾಗಿಸ್ತಾ ಇದ್ರು. ಕೆಲಸವಿಲ್ಲದ ಕೆಲವು ಸಂದರ್ಭದಲ್ಲಿ ಇಸ್ಲಾಮಿಕ್ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಅಡುಗೆ ಮಾಡಿಕೊಟ್ಟು ತನ್ನ ಮತ್ತು ತನ್ನ ಮಕ್ಕಳ ಹೊಟ್ಟೆ ತುಂಬಿಸುತ್ತಿದ್ದಳು ಈ ಸ್ವಾಭಿಮಾನಿ ಯುವತಿ ಸಲ್ಮಾ. ಈಕೆಯ ತಂದೆ ಕ್ಯಾನ್ಸರ್ ಬಾಧಿತರಾಗಿದ್ದು ಕೊನೆಯ ಹಂತದಲ್ಲಿದ್ದಾರೆ. ಸ್ವಂತಕ್ಕೊಂದು ಸೂರು ಇಲ್ಲದ ಈಕೆ ಮತ್ತು ಈಕೆಯ ತಂದೆ ತಾಯಿ ಬಾಡಿಗೆಯ ಮನೆಯಲ್ಲಿ ದಿನ ದುಡುತ್ತಿದ್ದಾರೆ. ಎಷ್ಟೇ ಸಂಕಷ್ಟ ಬಂದರೂ ಯಾರ ಮುಂದೆಯೂ ಕೈ ಚಾಚದ ಇವರು ಸ್ವಯಂ ದುಡಿದೇ ತನ್ನ ರೋಗಪೀಡಿತ ತಂದೆ ತಾಯಿ ಮತ್ತು ಮಕ್ಕಳನ್ನ ಸಾಕುತ್ತಿದ್ದಳು. ಇದೀಗ ತನ್ನ 2 ಕಿಡ್ನಿಗಳನ್ನ ಕಳೆದುಕೊಂಡ ಬಳಿಕ ಸಲ್ಮಾಳಿಗೆ ದಿಕ್ಕೇ ತೋಚದಂತಾಗಿದೆ. ತನ್ನ ಹಿರಿಯ ಮಗಳನ್ನ ಕಾಸರಗೋಡಿನ ಮುಹಿಮ್ಮತ್ ಎಂಬ ಸಂಸ್ಥೆಯಲ್ಲಿ ಸೇರಿಸಿದ್ರೆ ಕಿರಿಯ ಮಗನನ್ನ ಮಂಜನಾಡಿಯ ಅಲ್ ಮದೀನಾದಲ್ಲಿ ದಾಖಲಿಸಿದ್ದಾರೆ. ತಾಯಿಯ ನೆರಳಿನಲ್ಲಿ ಬಾಳಿ ಬದುಕಬೇಕಿದ್ದ ಪುಟ್ಟ ಕಂದಮ್ಮಗಳೆರಡು ಇಸ್ಲಾಮಿಕ್ ಸಂಸ್ಥೆಗಳ ನೆರಳಿನಲ್ಲಿ ಬದುಕುತ್ತಿದೆ. ಇದೆಲ್ಲದರ ನಡುವೆ ಮತ್ತೊಂದು ಸಂಕಷ್ಟಕ್ಕೆ ಗುರಿಯಾಗಿರುವ ಸಲ್ಮಾ ಈ ಹಿಂದಿನಂತೆ ದುಡಿಯಲಾಗದೆ ಆಸ್ಪತ್ರೆ ಸೇರಿದ್ದಾಳೆ. ನಿರಂತರ ಡಯಾಲಿಸಿಸ್ ಇಲ್ಲವೇ ಕಿಡ್ನಿ ಬದಲಾವಣೆಯೇ ಉಳಿದಿರುವ ದಾರಿ ಎಂದಿದ್ದಾರೆ ಡಾಕ್ಟರ್ಗಳು. ഇത് 6 തിങ്കളായിട്ട് കാലും മുകള ബീങ്ങ അങ്ങനെ പോയിട്ട് ചെക്കപ്പ് ആക്കിയപ്പോൾ കിഡ്നി രണ്ടും ഫെയിലിയർ ആയിട്ട് വന്നത്. അങ്ങനെ എമർജൻസി ഡയാലിസിസ് ആക്കുമെന്ന് ചെന്നാറ്. അങ്ങനെ ഞാനിപ്പോൾ ഡയാലിസിസ് ഹോസ്പിറ്റലിൽ ഡയാലിസിസ് ആക്കിക്കൊണ്ടില്ല. ഒരു ಪರಿಚಯ ಅವರು ರಿಲೇಷನ್ ಹಂಗೆ ಬಂದ್ಬಿಟ್ಟು ಅಡ್ಮಿಟ್ ಹಾಕ್ಬಿಟ್ಟಿತ್ತು. ಇಪ್ಪ ನಂದು ಇದಾಕಿ ಉಂಟುಲ್ಲಾರು ಡಯಾಲಿಸಿಸ್ ಹಾಕ್ಬಿಟ್ಟು ಉಂಟುಲ್ಲಾರು. ಹಂಗಾಗಿ ಹಿಂಗೆ ಸುಮಾರು ಚೆಲುವು ಉಂಡು. ಇದು ನನ್ನ ಮೂಲು ಮೊಹಿಮ್ಮತ್ಲು ಪಡಿಸೋಳು, ಇದು ನನ್ನ ಮೂಲು ಅಲ್ಮದಿಂತಲು ಪಡಿಸಿ ಉಂಟುಲ್ಲ. ನಾನು ಹಂಗೆ ಜನರು ಬಾಪ ಇಲ್ಲ ಇಪ್ಪ ಒಟ್ಟಿಗಿಲ್ಲ ಬಾಪ ನಾನೇ ನೆಚ್ಚಿಟ್ಟು ಹಂಗೆಲ್ಲ ನೋಡ್ಕೊಂಡಿನಿ. ಇಪ್ಪ ನನ್ನ ಗಂಡ ಕಿಡ್ನಿ പോയതുകൊണ്ട് ഡയാലിസിസ് ആക്കിയിട്ട് ನನ್ನ ജീവിക്കണം. ഞാനിപ്പോൾ ನನ್ನ ബാപ്പുമ്മയുടെ ആശ്രയത്തിൽ ജീവിച്ചുകൊണ്ടില്ല. ആയെങ്കിൽ ನನ್ನ ബാപ്പുവും ക്യാൻസർ ട്യൂമറായിട്ട് ഹോസ്പിറ്റലിലുണ്ട്. ബാപ്പുവും അകയില്ല ಬಾಡಿಗೆ ಅವತ್ತಲ್ಲಿ ജീവിച്ചുള്ളാರು. അങ്ങനെ ಅವತ್ರ ಚೆಲುവും ನಂದು ಎಜುಕೇಷನು ಮಕ್ಕಳ ಎಜುಕೇಷನು ನಾನಿപ്പോൾ ಸೊರಾಕೋಗೂ അവിടെ ಇಲ್ಲ ಗೊಂತಿಲ್ಲ. ಯಾಕೆ ನಿಂಗೆಲ್ಲ ನಾನು ಹೆಲ್ಪ್ ಕೇಟುಂಟಿಲ್ಲ. ನಿಂಗೆಲ್ಲರೂ ನಿಂಗಳ ಕೈಲ ಸಹಕಾರ. ಹಲವು ಸಮಸ್ಯೆಗಳಿಂದ ಜರ್ಜರಿತವಾದ ಸಲ್ಮಾ ಇದೀಗ ನಿಮ್ಮ ನೆರವಿನ ನಿರೀಕ್ಷೆಯಲ್ಲಿದ್ದಾಳೆ. ಸದಾ ಕಷ್ಟಗಳನ್ನೇ ಅನುಭವಿಸುತ್ತಾ ಬಂದಿರುವ ಈಕೆಗೆ ಇಂದು ದಾನಿಗಳ ನೆರವಿನ ಅಗತ್ಯವಿದ್ದು ಸಹೃದಯಿ ದಾನಿಗಳು ಈ ಬಡ ಅಧ್ಯಾಪಕಿಗೆ ನೆರವಾಗಬೇಕಿದೆ. ಸಹಾಯ ಮಾಡಲು ಇಚ್ಛಿಸುವವರು ಬ್ಯಾಂಕ್ ಖಾತೆ ಸಂಖ್ಯೆ 03331000117654 IDBI ಬ್ಯಾಂಕ್ ಚಿಕ್ಕಮಗಳೂರು ಬ್ರಾಂಚ್ IFSC ಕೋಡ್ IBKL 00000333ಗೆ ಜಮೆ ಮಾಡಿ ನೆರವಾಗಿ. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.